ತಾಲೂಕಿನ ಗೊರವನಹಳ್ಳಿ ತೀತ ಗ್ರಾಮಗಳ ಮಧ್ಯೆ ಹಾದು ಹೋಗಿರುವ ತೀತ ಜಲಾಶಯದ ಕೋಡಿ ಹಳ್ಳಕ್ಕೆ ನಿರ್ಮಿಸಿರುವ ರಸ್ತೆಯ ಸೇತುವೆ ಕುಸಿದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಕೊರಟಗೆರೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಇದಾಗಿದ್ದು, ತಾಲೂಕಿನಲ್ಲಿ ಸುರಿದ ಅತಿಯಾದ ಮಳೆ ಹಾಗೂ ತೀತ ಜಲಾಶಯವು ಕೋಡಿ ಬಿದ್ದು ನೀರು ರಸ್ತೆಯ ಮೇಲೆ ಹರಿದು ಸೇತುವೆಯಲ್ಲಿ ಕುಸಿತ ಕಂಡು ಬಂದಿದೆ. ಇದರಿಂದ ಕೊಳಾಲ ಮಾರ್ಗವಾಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಮಾವತ್ತೂರು ದೊಡ್ಡ ಸಗ್ಗೆರೆ ಸುತ್ತಮುತ್ತಲ ಭಾಗದ ಜನರು ಕೊರಟಗೆರೆಗೆ ಪ್ರಯಾಣಿಸಲು ತೀವ್ರ ತೊಂದರೆ ಉಂಟಾಗಿದ್ದು, ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬೇಕಿದೆ. ಕೂಡಲೇ ಕುಸಿದಿರುವ ಸೇತುವೆಯನ್ನು ದುರಸ್ತಿಗೊಳಿಸಿ ಈ ಭಾಗದ ಜನರು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಸಂಪರ್ಕಿಸುವ ಈ ರಸ್ತೆಯ ಸೇತುವೆ ಕುಸಿದಿರುವ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಎಇಇ ಮಲ್ಲಿಕಾರ್ಜುನಯ್ಯ ಭೇಟಿ ನೀಡಿ ಪರಿಶೀಲಿಸಿ ಆದಷ್ಟು ಬೇಗ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೇವೆ ಎಂದು ತಿಳಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಕೊರಟಗೆರೆ ಆದ ನಾನು ತಿಳಿಸುವುದೇನೆಂದರೆ, ತಾರೀಕು 25/8/22 ರಾತ್ರಿ ಬಿದ್ದ ಮಳೆಗೆ ಕೊರಟಗೆರೆ ಮಾವತ್ತೂರು ತೊಂಡೆಬಾವಿ ಸೇರುವ ರಸ್ತೆಯ ಸರಪಳಿ 6.5ರಲ್ಲಿ ಜಯಮಂಗಲ ನದಿಗೆ ಅಡ್ಡಲಾಗಿ ಸುಮಾರು 20 ವರ್ಷಗಳ ಹಿಂದೆ ನಿರ್ಮಿಸಿದ 18 ಇಂಚುಗಳ ಪೈಪ್ ಸೇತುವೆಯು ದಿನಾಂಕ 26/8/22ರಂದು ಬೆಳಗ್ಗೆ 7ರಿಂದ 8ರ ಸಮಯದಲ್ಲಿ ಮುರಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿರುತ್ತದೆ. ಸದರಿ ಮಾರ್ಗಕ್ಕೆ ಪರ್ಯಾಯವಾಗಿ ಲಘು ವಾಹನಗಳು ಸಂಚರಿಸಲು ಅನುವು ಮಾಡಿಕೊಡಲಾಗಿದೆ ಹಾಗೂ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸೇತುವೆಯನ್ನು ಆದಷ್ಟು ಬೇಗ ಪುನರ್ ನಿರ್ಮಿಸಲು ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು. ಸರಿ ಸರ್, ಅಂದ್ರೆ ಈಗ ಸದ್ಯಕ್ಕೆ ಯಾವುದು ಪ್ರಾಣಾಪಾಯ ಸಮಸ್ಯೆ ಆಗಿಲ್ಲ, ಯಾರಿಗೂ ಸಮಸ್ಯೆ ಸಂಭವ ಆಗಿಲ್ಲ. ಸದ್ಯಕ್ಕೆ ಆತರ ಕ್ರಮ ತಗೊಂಡಿದ್ರೆ ಈಗ ಸದ್ಯಕ್ಕೆ ಆತರ ಕ್ರಮ ತೆಗೆದುಕೊಳ್ಳಲಾಗಿದೆ. ಕಳೆದ ತಿಂಗಳಲ್ಲಿ ತೀತ ಜಲಾಶಯ ಕೋಡಿ ಬಿದ್ದು ಈ ಸೇತುವೆಯ ಮೇಲೆ ನೀರು ಹರಿದಿತ್ತು. ಆದರೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ಸೇತುವೆ ಭಾಗಶಃ ಕುಸಿದಿದ್ದು ಈಗ ಸಂಪೂರ್ಣ ಕುಸಿದು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಮಾಜಿ ಕೇಂದ್ರ ಸಚಿವ RL ಜಾಲಪ್ಪನವರ ಕಾಲದಲ್ಲಿ ನಿರ್ಮಾಣಗೊಂಡ ತೀತ ಜಲಾಶಯ ಕಳೆದ 20 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಸೇತುವೆ. ಸರಿಯಾದ ನಿರ್ವಹಣೆ ಇಲ್ಲದೆ ಸೇತುವೆ ಕುಸಿತವಾಗಿದೆ ಎಂದು ಸ್ಥಳೀಯರ ಆರೋಪವಾಗಿದೆ. ನನ್ನ ಚಿಕ್ಕ ಕಾಮರಾಜು, ದೊಡ್ಡೋಬನಹಳ್ಳಿ ತೀತ ಪಂಚಾಯಿತಿ, ಕೋಲಾಲ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಇದು ಸುಮಾರು 30 ವರ್ಷದಿಂದ ನಿರ್ಮಾಣ ಆಗಿತ್ತು. ಅದು ಕಳಪೆ ಕಾಮಗಾರಿ ಆದ್ದರಿಂದ ಈ ತೀತ ಜಲಾಶಯ ತುಂಬಿ ಕೋಡಿ ಬಿದ್ದ ಮೇಲೆ ಇದು ಬ್ರಿಡ್ಜು ಹೋಗಿದೆ, ಡ್ಯಾಮೇಜ್ ಆಗಿದೆ. ಇದನ್ನ ಬೇಗ ತರೂರಾಗಿ ಮಾಡಿಕೊಡ್ಬೇಕಂತೇಳಿ ಕೊರಟಗೆರೆಯಿಂದ ಕೋಲಾಲ, ಈ ಕಡೆ ಬೆಂಗಳೂರು, ತೊಂಡೆಬಾವಿ, ಗೌರಿಬಿದನೂರು ಸಂಪರ್ಕ ಇದ್ದು ಈ ಕಡೆ ತೀತ ಕಡೆಯಿಂದ ಕೊರಟಗೆರೆಗೆ ಶಾಲಾ ಮಕ್ಕಳು ಹೋಗಿ ಬರಲು ತೊಂದರೆ ಆಗಿರುತ್ತದೆ. ಗೊರವನಹಳ್ಳಿ ದೇವಸ್ಥಾನಕ್ಕೂ ಬರೋಕ್ಕೆ ಜನಗಳಿಗೆ ತೊಂದರೆ ಆಗಿರ್ತದೆ. ಅದರಿಂದ ಬೇಗ ತರೂರಾಗಿ ಕೆಲಸ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಕಾರ್ಮಿಕರು, ತುಮಕೂರು, ಕೊರಟಗೆರೆ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ತರಕಾರಿ, ಹೂವಿನ ಮಾರುಕಟ್ಟೆಗೆ ಹೋಗುವ ರೈತರಿಗೆ ಈ ಸೇತುವೆಯ ಕುಸಿತದಿಂದ ಬಹಳ ತೊಂದರೆಯಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಗಮನ ಹರಿಸಿ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಸೇತುವೆ ಕುಸಿದು ಬಿದ್ದ ಪರಿಣಾಮವಾಗಿ ಗೊರವನಹಳ್ಳಿ ಮತ್ತು ತೀತ ಗ್ರಾಮಗಳ ಪ್ರಮುಖ ಸಂಪರ್ಕ ರಸ್ತೆ ಕಡಿತಗೊಂಡಿದೆ. ದೊಡ್ಡ ಸಗ್ಗೆರೆ, ಮಾವತ್ತೂರು ಮತ್ತು ಕೊಳಾಲ ಗ್ರಾಮಗಳಿಗೆ ಪ್ರಯಾಣಿಸುವ ರೈತರು, ಕಾರ್ಮಿಕರು, ಶಾಲೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಅನುಕೂಲವಾಗುವ ರಸ್ತೆ ಇದಾಗಿದೆ. ಮಹಾಲಕ್ಷ್ಮಿ ತಾಯಿ ಸನ್ನಿಧಿಗೆ ಬರುವ ಭಕ್ತರು ಕೋಲಾರ, ದೊಡ್ಡಬಳ್ಳಾಪುರ ಈ ಭಾಗದಿಂದ ಬರುವ ಇದೇ ರಸ್ತೆಯನ್ನು ಉಪಯೋಗಿಸುತ್ತಿದ್ದಾರೆ. ಈ ರಸ್ತೆಯ ದುರಸ್ತಿಯನ್ನು ತಕ್ಷಣ ಮಾಡಬೇಕು. ಇದೇ ತೀತ ಜಲಾಶಯದ ಕೋಡಿ ನೀರು ತುಂಬುಗಾನಹಳ್ಳಿ ಗ್ರಾಮದ ಹತ್ತಿರ ಹರಿಯುತ್ತಿರುವುದರಿಂದ ಈ ಗ್ರಾಮದ ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಮರು ಸಂಪರ್ಕ ಒದಗಿಸುವುದಕ್ಕೆ ಹಾಗೂ ಪರ್ಯಾಯವಾಗಿ ಪಕ್ಕದಲ್ಲಿ ಓಡಾಡಲು ಅನುಕೂಲ ಕಲ್ಪಿಸಬೇಕು. ಹೊಸ ಬ್ರಿಡ್ಜ್ ಮಾಡಲು ತಡವಾಗುವುದರಿಂದ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ಮರು ಸಂಪರ್ಕ ಒದಗಿಸಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ. ರಂಗರಾಜು ಅಂತ ತೀತ ಗ್ರಾಮ, ಕೇವಲ ಆಪರೇಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಬ್ರಿಡ್ಜು 25-30 ವರ್ಷದಿಂದ ರೆಡಿ ಮಾಡಿರ್ತಕ್ಕಂಥದ್ದು. ಬಟ್ ಆ ಬ್ರಿಡ್ಜ್ ರೆಡಿ ಆದಾಗಲಿಂದ ಒಂದು ದಿನವೂ ನೀರು ಹರಿದಿರಲಿಲ್ಲ. ಹೋದ ವರ್ಷದಿಂದ ನೀರು ಹರಿತಾ ಇದೆ. ಬಟ್ ಅವತ್ತಿನ ಮಟ್ಟಕ್ಕೆ ಮಳೆಲ್ಲ ತುಂಬಿರೋ
ಕಳಪೆ ಕಾಮಗಾರಿ ಮಾಡಿರೋ ಥರ ಇದೆ ಈಗಿನ ಸಿಚುವೇಶನ್ ನೋಡಿದ್ರೆ. ಅವತ್ತಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ರಾತ್ರಿ ನೀರು ಕಡೆಯಿಂದ ನುಗ್ಗಿತು ಹಂಗಾಗಿ ಬಿದ್ದೋಗಿದೆ. ಇಲ್ಲಿ ತೊಂಡೆಬಾವಿ ಬೆಂಗಳೂರು ಕಡೆಯಿಂದ ಬರೋಕ್ಕಾಗ್ಬೋದು, ಗೊರವನಹಳ್ಳಿಗೆ ಟಚ್ ಇರೋಂಥದ್ದು, ಕೊರಟಗೆರೆ ಟಚ್ ಇರೋಂಥದ್ದಕ್ಕೆ ಎಲ್ಲರಿಗೂ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಅದರಲ್ಲೂ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಬಸ್ಗಳು ಹೋಗ್ಬೇಕು ಅಂದರೆ ಸುತ್ತಾಕೊಂಡು ಹೋಗ್ಬೇಕು, ಅಥವಾ ಡ್ಯಾಮ್ ಪಕ್ಕದಾಗೆ ಒಂದು ಚಿಕ್ಕ ಬ್ರಿಡ್ಜ್ ಇದೆ ಅದ್ರ ಮೇಲೆ ಹೋಗ್ಬೇಕು. ಅದು ಏನಾದ್ರು ತೊಂದರೆ ಆಯಿತು ಅಂದರೆ ಮುಂದೆ ಇದ್ದಿದ್ದು ಕಷ್ಟ ಆಗುತ್ತೆ. ಸಂಬಂಧಪಟ್ಟವರು ಸಾಧ್ಯವಾದಷ್ಟು ಬೇಗ ಬಂದು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ. ಮಾಜಿ ಶಾಸಕ PR ಸುಧಾಕರ್ ಲಾಲ್ ಮಾತನಾಡಿ, ನಾವು ಸರ್ಕಾರವನ್ನು ಒತ್ತಾಯ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ನೋಡಿಕೊಂಡು ರೈತರು ಮತ್ತು ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಏನು ಹೆಚ್ಚಿನ ಮಳೆಯಾಗಿ ಆ ನೀರು ಕೊರೆದು ಇವತ್ತು ಈ ಸೇತುವೆ ಕುಸಿದು ಬಿದ್ದಿದೆ. ಏನು ಈ ಸೇತುವೆ ವಿಶೇಷವಾಗಿ ಈ ಭಾಗದ ಅತಿ ಮುಖ್ಯವಾಗಿರ್ತಕ್ಕಂಥ ಸೇತುವೆ. ಏನು ಕೊರಟಗೆರೆಯಿಂದ ಕೋಳಾಲ, ಮಾವತೂರು, ದೊಡ್ಡಸಾಗೆರೆ ಹಾಗೂ ಇದರ ಜೊತೆಯಲ್ಲಿ ದೊಡ್ಡಬಳ್ಳಾಪುರ, ಬೆಂಗಳೂರು ಈ ಭಾಗದಲ್ಲಿ ಹೋಗಲಿಕ್ಕೆ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಂಪರ್ಕ ರಸ್ತೆ ಇದು. ಇಲ್ಲಿರ್ತಕ್ಕಂಥ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಏನು ಇಲ್ಲಿನ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಭಕ್ತರು ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ರು. ಕೋಲಾರ, ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಈ ಭಾಗದ ಭಕ್ತಾದಿಗಳಿಗೆ ಕೂಡ ಈಗ ಇಲ್ಲಿ ತಾಯಿಯ ದರ್ಶನ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಯಲ್ಲಿ ಏನು ಈ ಭಾಗದಲ್ಲಿ ಸೇತುವೆಯ ದುರಸ್ತಿ ಕಾರ್ಯ ಅತಿ ಜರೂರಾಗಿ ಆಗಬೇಕಾಗ್ತದೆ. ಮತ್ತು ಈ ವರ್ಷದಲ್ಲಿ ಏನು ಹೆಚ್ಚಿನ ಮಳೆಯಿಂದಾಗಿ ಇದೊಂದೇ ರಸ್ತೆ ಅಲ್ಲ, ಭಾಳಷ್ಟು ಕಡೆ ಹಾನಿ ಆಗಿರ್ತಕ್ಕಂಥದ್ದು, ಸೇತುವೆಗಳು ಹಾಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಉದಾಹರಣೆಗೆ ಹನುಮಂತಪುರ, ಪುರವಾರ ಹೋಬಳಿಯ ಹನುಮಂತಪುರ ರಸ್ತೆ, ಹೊಳವನಹಳ್ಳಿ ರಸ್ತೆ ಮತ್ತು ನಮ್ಮ ಲಂಕೇನಹಳ್ಳಿ ಹತ್ರ ಕೂಡ ಒಂದು ಸೇತುವೆ. ಈ ರೀತಿ ಎಲ್ಲ ಸೇತುವೆಗಳಲ್ಲಿ ಕೂಡ ದುರಸ್ತಿ ಕಾರ್ಯ ಅತ್ಯಂತ ಶೀಘ್ರವಾಗಿ ಮಾಡಬೇಕು. ಮತ್ತು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಈ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅವರು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅವರು ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏನು ನಮ್ಮ ಈ ಒಂದು ತೀತಾ ಮತ್ತು ಗೊರವನಹಳ್ಳಿ ಮಧ್ಯದ ಈ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಶಾಲಾ ಮಕ್ಕಳಿಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು ಮತ್ತು ಜನಸಾಮಾನ್ಯರಿಗೆ ಭಾಳ ದೊಡ್ಡ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಇಲಾಖೆ ಅಧಿಕಾರಿಗಳು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. PWD ಇಲಾಖೆ AEE ಮಲ್ಲಿಕಾರ್ಜುನ್ ಮಾತನಾಡಿ, ಭಾರಿ ವಾಹನ ಓಡಾಡಲು ಲಿಂಗಾಪುರ ಹೊಳವನಹಳ್ಳಿ ಮಾರ್ಗವಾಗಿ ಓಡಾಡಬಹುದು. ಕೋಡಿಯ ನೀರು ನಿಲ್ಲಬೇಕು, ನಿಲ್ಲದೆ ಹೊರತು ಏನು ಮಾಡ್ಲಿಕ್ಕಾಗಲ್ಲ. ಮಳೆ ನಿಂತರೆ ಕೆಲಸ ಅಚ್ಚುಕಟ್ಟಾಗಿ ಬ್ರಿಡ್ಜ್ ನಿರ್ಮಾಣ ಮಾಡಬಹುದು. ನಾವು ಕ್ರಯ ಯೋಜನೆ ತಯಾರಿಸಿ ಜಿಲ್ಲಾಧಿಕಾರಿಗಳ ಅನುದಾನ ಬಳಸಿಕೊಂಡು ನಿರ್ಮಾಣ ಮಾಡಲು ವ್ಯವಸ್ಥೆ ಮಾಡುತ್ತೇವೆ ಎಂದಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಡಾಕ್ಟರ್ G. ಪರಮೇಶ್ವರ್ ಮಾತನಾಡಿ, ಈ ಬಾರಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಉತ್ತಮ ಮಳೆಯಾಗಿದೆ. ಇನ್ನು ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಕೆರೆಗಳ ನಿರ್ವಹಣೆ ಜವಾಬ್ದಾರಿಯನ್ನು ಜಿಲ್ಲಾ ಪಂಚಾಯತಿಗೆ ನೀಡಿದ್ದಾರೆ. ಆದರೆ ಅವರು ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಹಣ ಕೊರತೆ ಇರುವುದರಿಂದ ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ. ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ.